ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಹಾಗೂ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಹೆಲ್ತ್ ಸೈನ್ಸ್ ಅಸೋಸಿಯೇಷನ್ ವತಿಯಿಂದ ತುರ್ತು ಆರೈಕೆ ಜೀವನ ಬೆಂಬಲ ಎಂಬ ವಿಷಯದ ಕುರಿತು ಕಾರ್ಯಾಗಾರ ನಡೆಯಿತು. ಇನ್ನು 4 ದಿನಗಳ ಕಾಲ ನಡೆಯುತ್ತಿದ್ದ ಕಾರ್ಯಾಗಾರದ ಸಮಾರೋಪ ಸಮಾರಂಭವು ಆಸ್ಪತ್ರೆಯ ನಾಲೆಜ್ ಸೆಂಟರ್ನಲ್ಲಿ ನಡೆಯಿತು. ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಹೆಲ್ತ್ ಸೈನ್ಸ್ ಅಸೋಸಿಯೇಷನ್, ಜೀವರಕ್ಷಕ ಟ್ರಸ್ಟ್ ಸಹಭಾಗಿತ್ವದಲ್ಲೇ ಕಳೆದ 4 ದಿನಗಳಿಂದ ತುರ್ತು ಆರೈಕೆ ಜೀವನ ಬೆಂಬಲ ಎಂಬ ವಿಷಯದ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಯ ನಾಲೆಜ್ ಸೆಂಟರ್ನಲ್ಲಿ ಕಾರ್ಯಾಗಾರದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ರೆವರೆಂಡ್ ಫಾದರ್ ರಿಚರ್ಡ್ ಎ ಕೊಯ್ಲು ಅವರು ಮಾತನಾಡಿ, ಫಾದರ್ ಮುಲ್ಲರ್ ಸಿಮ್ಯುಲೇಷನ್ ಮತ್ತು ಕೌಶಲ್ಯ ಕೇಂದ್ರ ಅತ್ಯಾಧುನಿಕ ಬಹುವೃತ್ತಿಪರ ತರಬೇತಿ ಸೌಲಭ್ಯವಾಗಿದ್ದು, ಅತ್ಯಾಧುನಿಕ ವೈದ್ಯಕೀಯ ಸಿಮ್ಯುಲೇಟರ್ಗಳು ಮತ್ತು ಕೌಶಲ್ಯ ತರಬೇತುಗಳನ್ನು ಹೊಂದಿದೆ ಎಂದು ಹೇಳಿದರು. Ram and Dr. Vijay Bhaskar Reddy for appreciating Father Mullers charitable institutions, our campus and especially our simulation center. And also, my memory goes back to 5 years back, the former director that time, this initiative started. And to start this initiative, before that 2 years, the year 2015 only, our former dean, Dr. Sanjeev Rai, now the Chief of Research, he was the one who was pushing this again and again, and slowly it will become mandatory, Father, so you start now. And we started with a small scale. ಜೀವರಕ್ಷಕ ಟ್ರಸ್ಟ್ನ ಸಿಇಒ ಡಾಕ್ಟರ್ ರಾಮ್ ಕುಮಾರ್ ನಾಯರ್ ಅವರು ಮಾತನಾಡಿ, ಇತರ ಕೋರ್ಸ್ಗಳಿಗೆ ಹೋಲಿಸಿದ್ರೆ ಜೀವರಕ್ಷಕ ವೈದ್ಯಕೀಯ ಕೋರ್ಸ್ ಪ್ರಯೋಜನಕಾರಿಯಾಗಿದೆ. ಈ ಕೋರ್ಸ್ನಿಂದ ಸ್ವಯಂ ಪ್ರೇರಿತರಾಗಿ ಜೀವರಕ್ಷಕ ಚಟುವಟಿಕೆಯಲ್ಲಿ ಆಸಕ್ತಿಯನ್ನ ಹೊಂದಿಕೊಳ್ಳಬಹುದು ಎಂದು ಅವರು ಹೇಳಿದರು. And the nitty-gritty of what we do goes back a few months actually, and those unsung heroes behind the scene who actually enabled the Super 7 to perform to the level they performed are the administrators, the directors and the dean, because you need all the staff to be here, fully present, not disturbed or pulled back into their different roles. And it's not easy in a busy medical college to let the staff come and spend so much time. Honestly, they were here before 7 o'clock every morning and they went home after 10:30. That is not a mean achievement, and not one of them were talking about comp off or other terminologies what doctors are normally familiar with. Okay? Because we see medical colleges and we see different types of staff. So ಈ ವೇಳೆ ಫಾದರ್ ಮುಲ್ಲರ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮೆನೇಚಸ್, ಜೀವರಕ್ಷಕ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ವಿಜಯ್ ಭಾಸ್ಕರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ಡಾಕ್ಟರ್ ಸುಮಂತ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.